ಮಂಗಳೂರಿನ ಅಳಪೆ ಸಮೀಪದ ಶ್ರೀ ಪರಂಜ್ಯೋತಿ ಭಜನಾ ಮಂಡಳಿಯ ಅಮೃತ ಮಹೋತ್ಸವದ ಉದ್ಘಾಟನಾ ಸಮಾರಂಭ ಜರುಗಿತು. ನಗರದ ಅಳಪಿಯಲ್ಲಿರುವ ಶ್ರೀ ಪರಂಜ್ಯೋತಿ ಭಜನಾ ಮಂಡಳಿಯ ಅಮೃತ ಮಹೋತ್ಸವದ ಪ್ರಯುಕ್ತ ಸಪ್ತಾಹ ಭಜನೋತ್ಸವ ನಡೆಯುತ್ತಿದೆ. ಇನ್ನು ಅಮೃತ ಮಹೋತ್ಸವದ ಉದ್ಘಾಟನಾ ಸಮಾರಂಭದ ಹಿನ್ನೆಲೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾದ ಶ್ರೀಕರ ಪ್ರಭು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಧಾರ್ಮಿಕ ಕಾರ್ಯಕ್ರಮಗಳಿಂದ ಹಿಂದೂ ಸಮುದಾಯವನ್ನು ಒಗ್ಗೂಡಿಸಲು ಸಾಧ್ಯ ಎಂದು ಹೇಳಿದರು. ಸಮಾಜದಲ್ಲಿ ಒಂದು ಯುವ ಶಕ್ತಿ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿ ಆಗ ಎಲ್ಲ ಹಿಂದೂ ಕಾರ್ಯಕರ್ತರ ಯಾವುದೇ ಕೇಸ್ಗಳಿದ್ರೆ ಅದನ್ನು ತೆಗೆದುಕೊಂಡು ಕಾರ್ಯಕರ್ತರಿಗೆ ಧೈರ್ಯ ಕೊಡುವಂಥ ಧರಣೇಂದ್ರ ಕುಮಾರ್ ಪಡಿವಾಡ್ ವಕೀಲರು ಅವರ ನೇತೃತ್ವದಲ್ಲಿ ಅನೇಕ ಯುವಕರು ಒಂದು ಸೇರಿ ಅಂದರೆ ಅವರು ಧೈರ್ಯ ಕೊಡ್ತಾ ಇದ್ರು, ನಾನಿದ್ದೇನೆ. ಆ ಸಂದರ್ಭದಲ್ಲಿ ಹಿಂದೂ ಸಮಾಜಕ್ಕೆ ಕೇವಲ ಅಲ್ಪಸಂಖ್ಯಾತರು ಅಥವಾ ಅನ್ಯ ಕೋಮಿನವರ ಸಮಸ್ಯೆ ಅಲ್ಲ, ನಮ್ಮವರದ್ದು ಸಮಸ್ಯೆ, ಹಿಂದೂಗಳದ್ದು ಕೂಡ. ಇನ್ನು ಸಾಂದೀಪನಿ ಮಠ ಕೇಮಾರಿ ಶ್ರೀ ಈಶಾ ವಿಠಲ್ ದಾಸ ಸ್ವಾಮೀಜಿ ಆಶೀರ್ವಚನ ನೀಡಿದ್ರು. ನಮ್ಮ ಇನಿ ವಿಜ್ಞಾನಗಳು ಬಾರಿ ಪ್ರಗತಿ ಆತ ಮುಳು ಎದುರುಡು ಫ್ರೂಟ್ಸ್ ದೀತೇರು ಆ ಒಂದು ಆಹಾರ ಒಲ್ತು ಬರ್ಪುಂಡು ನಂಗೆ ಗೊತ್ತಿತ್ತು ಪೂಜೆ. ನಮ್ಮ ಜೀವನಕ್ಕೆ ಮುಖ್ಯ ಬೋಡ ಏನಂಚಿತ್ತಿ ನಾವು ಆಹಾರ ನಮಕ್ಕಿ ನೀವು ಬೋಡು ಅವು ಅಗತ್ಯ ಇಜ್ಜಿ ಅವು ಜೀವನದ ಮುಖ್ಯ ಅವಶ್ಯಕತೆ ಅತ್ತು. ಆಯ ಪುಗ್ಗೆರೆ ಮದು ದೆತೊಂಜಿರಲ್ಲ ಬದುಕುವೆ ಡ್ರಗ್ಸ್ ಗಂಗಸರ ಒಂದು ದೆತೊಂಜಿಂದ ಅಂಡಲ್ಲ ఆయన ಜೀವನದ ತೊಂದರೆ ಇಜ್ಜೆ ಆಂಡ ಜೀವನದ ಅತ್ಯಂತ ಪ್ರಾಮುಖ್ಯ ಬೋಡ ಏನಂಚಿತ್ತಿ ನಾವು ಒಂದು ಉಪ್ಪು ಅರಿಜ್ಜಿಂದ ನಮಗೆ ಬದುಕರ್ನೇ ಸಾಧ್ಯ ಇಜ್ಜಿ ಅವು ಜೀವನದ ಪ್ರಮುಖ ಅಂಗ. ತುಲೆ ಈ ಡ್ರಗ್ಸ್ ಈ ಪುಗ್ಗೆರೆ ಮಧು ಇತ್ಯಾದಿ ಏನ ಮಾರಾಟ ಶರಾಬ್ ಅಂಗಡಿ ಪುರ ಏನ ಸರಾಯಿ ಪುರ ಮಾರಾಟ ಮಲ್ಪೇರ ಅಗುಲಿನ ಕೋಟ್ಯಾಧಿಪತಿ ನಗುಲಾಗ್ತದೆ. ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಪಾಲಿಕೆಯ ಸದಸ್ಯರಾದ ವಿಜಯಕುಮಾರ್ ಶೆಟ್ಟಿ, ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿಯ ಅಧ್ಯಕ್ಷರಾದ ಯಶೋಧರ ಚೌಟ, ಉದ್ಯಮಿ ಕಿರಣ್ ರೈ, ಹಿಂದೂ ಯುವ ಸೇನೆಯ ಪ್ರಸಾದ್ ಕೊಟ್ಟಾರಿ, ಭಾಸ್ಕರ್ ಚಂದ್ರ ಶೆಟ್ಟಿ, ಪರಂಜ್ಯೋತಿ ಭಜನಾ ಮಂಡಳಿಯ ಅಧ್ಯಕ್ಷರಾದ ನಿತ್ಯಾನಂದ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಪೂಜಾರಿ, ಗೌರವಾಧ್ಯಕ್ಷರಾದ ಶಾಂಭವಿ ಅಳಪೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಇದಕ್ಕೂ ಮೊದಲು ಎಕ್ಕೂರು ಜಂಕ್ಷನ್ನಿಂದ ಹಸಿರು ಹೊರೆಕಾಣಿಕೆ ಮೆರವಣಿಗೆ ಅದ್ದೂರಿಯಾಗಿ ಕ್ಷೇತ್ರಕ್ಕೆ ಆಗಮಿಸಿತು. ಈ ವೇಳೆ ನಾಸಿಕ್ ಬ್ಯಾಂಡ್ ಜಂಟಿಗಳ ಸದ್ದು ಮೂಲಕ ಮೆರವಣಿಗೆ ಸಾಗಿ ಬಂತು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.